ಬಿಜೆಪಿಗರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು. ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸಿದ ಮೋದಿ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಸುವ ಮೂಲಕ ಜನಸಾಮಾನ್ಯರ ಮೇಲೆ ಪ್ರಹಾರ ನಡೆಸ್ತಾ ಇದೆ. ತಾನು ತಿನ್ನಲ್ಲ, ತಿನ್ನುವವರಿಗೂ ಬಿಡಲ್ಲ ಎಂದಿರುವ ಮೋದಿ ಅವರ ಅವಧಿಯಲ್ಲಿ ರಫೇಲ್ ಹಗರಣಗಳಂತಹ ಹಗರಣ ನಡೆದಿರುವುದು ನಾಚಿಕೆಗೇಡಿನ ಸಂಗತಿ. ಪ್ರಧಾನಿ ಮೋದಿಯವರೇ, ನೀವು ಮನ್ ಕಿ ಬಾತ್ ಬಿಡ್ರಿ, ಕಾಮ್ ಕಿ ಬಾತ್ ಬಗ್ಗೆ ಮಾತನಾಡ್ರಿ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅವರು ಬೈದೂರಿನ ನಾಗೂರಿನಲ್ಲಿ ನಡೆದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. 3 ಲೋಕಸಭಾ 2 ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಿದೆ. ವಿಧಾನಸಭೆಗೆ 4.5 ವರ್ಷದ ಅವಧಿ ಇದೆ. ಆದರೆ ಲೋಕಸಭಾ ಚುನಾವಣೆಗಳು ಅನಗತ್ಯವಾಗಿ ಬಂದಿವೆ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವ ಆಸೆಯಿಂದ ಈ ಅವ್ಯವಸ್ಥೆ ಎದುರಾಗಿದೆ. ಜನಪ್ರತಿನಿಧಿಗಳು ಅವರಿಗೆ ಇಷ್ಟ ಬಂದ ಹಾಗೆ ನಡೆದುಕೊಳ್ಳಬಾರದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದವರು ಜನರನ್ನೇ ಕೇಳಿ ರಾಜೀನಾಮೆ ಕೊಡಬೇಕು. ಅಧಿಕಾರದ ಆಸೆಗಾಗಿ 2.5 ದಿನ ಕಾನೂನು ಬಾಹಿರವಾಗಿ ಸಿಎಂ ಆದ ಯಡಿಯೂರಪ್ಪ ಹಸಿರು ಶಾಲು ಧರಿಸಿ ಮಣ್ಣಿನ ಮಗನೆಂದು ನಾಟಕ ಮಾಡ್ತಾರೆ. ಹಾಗಾದ್ರೆ ನಾವ್ಯಾರು ಮಣ್ಣಿನ ಮಕ್ಕಳಲ್ವಾ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಅವ್ರು ಇಷ್ಟ ಬಂದಾಗ ವರ್ತನೆ ಮಾಡಬಹುದು ಅಂತ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಒಂದ್ ವೇಳೆ ನಾವು ರಾಜೀನಾಮೆ ಕೊಡಬೇಕಾದ್ರೆ ಜನರಿಂದ ಆಯ್ಕೆ ಆದ್ಮೇಲೆ ಜನರನ್ನ ಕೇಳಿ, ಯಾವ ಜನ ಆಯ್ಕೆ ಮಾಡಿದ್ರು ಆ ಜನರನ್ನ ಕೇಳ್ಬಿಟ್ಟು ರಾಜೀನಾಮೆ ಕೊಡ್ಬೇಕು. ಇಲ್ಲದೆ ಹೋದ್ರೆ ಆಯ್ಕೆ ಮಾಡಿದಂತ ಮತದಾರರಿಗೆ ನಾವು ಮಾಡತಕ್ಕಂಥ ದೊಡ್ಡ ಅಗೌರವ ಅಂತಕ್ಕಂಥದ್ದನ್ನ ಇವತ್ತು ನೀವು ತಿಳ್ಕೋಬೇಕಾಗ್ತದೆ. ಈಗ ರಾಘವೇಂದ್ರ ನಿಂತಿದ್ದಾರೆ. ಯಡಿಯೂರಪ್ಪ ಎಷ್ಟು 4 ವರ್ಷ ಲೋಕಸಭಾ ಸದಸ್ಯರಾಗಿದ್ದರು. ರಾಘವೇಂದ್ರನು ಹಿಂದೆ ಆಗಿತ್ತು. ಏನಾದರೂ ಲೋಕಸಭೆಗೆ, ಈ ಲೋಕಸಭಾ ಕ್ಷೇತ್ರಕ್ಕೆ ಅವರಿಂದ ಏನಾದ್ರು ಒಂದು ದೊಡ್ಡ ಕೊಡುಗೆ ಬಂದಿದೆಯಾ ಹೇಳಿ ನೋಡೋಣ. ಏನಾದ್ರೂ ಹೋಗಿ ಈ ಕಡೆ ಮುಖನಾದ್ರು ತೋರಿಸಿದಾರ ಅವರು? ಸುಮ್ಮನೆ ಒತ್ತದ ಅವರಿಗೆ? ಪಾಪ ಗೋಪಾಲ್ ಪೂಜಿ ಅವರು ಬಹಳ ನೊಂದ್ಕೊಂಡು ಮಾತನಾಡಿದ್ರು. ಕೂತಿದ್ದಾರೆ 4 ಸಾರಿ ಶಾಸಕರ. ಬಿಎಸ್ವೈ ಮತ್ತೆ ಸಿಎಂ ಆಗೋದು ಕನಸು. ಬಿಎಸ್ವೈ ಸಿಎಂ ಆಗ್ತಾರೆ ಎಂದು ಶೋಭಾ ಕರಂದ್ಲಾಜೆ ಕನಸು ಕಾಣುತ್ತಿದ್ದಾರೆ. ಬಹುಶಃ ಶೋಭಾ ಕರಂದ್ಲಾಜೆ ಭ್ರಮೆಯಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಸಿಎಂ ಆಗಲು ಸಾಧ್ಯವೇ ಇಲ್ಲ. ಯಡಿಯೂರಪ್ಪ ಮತ್ತು ಶೋಭಾ ಅವರಿಗೆ ಸುಳ್ಳು ಹೇಳುವುದೇ ಕೆಲಸವಾಗಿಬಿಟ್ಟಿದೆ. ಯಡಿಯೂರಪ್ಪನವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ಹೇಳಿದ್ರು. ವಿಧಾನಸಭಾ ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ಉಪಚುನಾವಣೆ ನಡೆಯುತ್ತಾ ಇದೆ. 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನೂ 4.5 ವರ್ಷ ಅವಧಿ. ಜಮಖಂಡಿನಲ್ಲಿ ನಮ್ಮ ಪಕ್ಷದಿಂದ ಗೆದ್ದಿದ್ದಂತ ಸಿದ್ದು ನ್ಯಾಮಗೌಡರು ಆಕ್ಸಿಡೆಂಟ್ನಿಂದ ನಮ್ಮನ್ನ ಅಗಲಿದರು. ಹಾಗಾಗಿ ಅವರ ಸ್ಥಾನ ತುಂಬಲಿಕ್ಕೋಸ್ಕರವಾಗಿ ಉಪಚುನಾವಣೆ ನಡೀತಾ ಇದೆ. ಮತ್ತೆ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು 2 ಕಡೆ ಗೆದ್ದಿದ್ರು, ಚನ್ನಪಟ್ಟಣ, ರಾಮನಗರ. ಒಂದು ಕಡೆಗೆ ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ರಾಮನಗರಕ್ಕೆ ಅಲ್ಲಿ ಉಪಚುನಾವಣೆ ನಡೀತಾ ಇದೆ. ಆದ್ರೆ ಈ 3 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಇದು ಅನಗತ್ಯವಾಗಿ ಬಂದಂತ ಚುನಾವಣೆ. ಇಲ್ಲಿ ಶಿವಮೊಗ್ಗ ಮತ್ತು ಮಂಡ್ಯ, ಬಳ್ಳಾರಿ ನಾವ್ಯಾರು ಕೂಡ ಬಯಸಿರಲಿಲ್ಲ ಮತ್ತು ಅಗತ್ಯನೂ ಕೂಡ ಇರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ಕಳೆದ ಸಾರಿ ಶಿವಮೊಗ್ಗದವರು ಅವ್ರನ್ನ ಲೋಕಸಭೆಗೆ ಹೋಗಪ್ಪ ಅಂತ ಕಳಿಸಿದ್ರು. ಅದರಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಅಸೆಂಬ್ಲಿ ನಿಂತ್ಕೊಂಡು
ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡಿದ್ರು. ಪಾಪ ಮುಖ್ಯಮಂತ್ರಿನೂ ಆದರೂ 2.5 ದಿನ, ಕಾನೂನು ಪ್ರಕಾರ ಆಗಾಗಿರ್ಲಿಲ್ಲ, ಆದರೂ 2.5 ದಿನ. ಈಗ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಮಗನ ನಿಲ್ಲಿಸಿದ್ದಾರೆ. ಅವ್ರ ಮಗ ರಾಜೀನಾಮೆ ಕೊಟ್ಟು ಇವ್ರು ನಿಂತಿದ್ರು. ಇದು ಬೇಕಾಗಿತ್ತ? ಈಗ ಉಪಚುನಾವಣೆ ಪ್ರಚಾರದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದೇವೆ, ಹಿಂದಿನದೆಲ್ಲ ಮರೆತಿದ್ದೇವೆ. ಜೆಡಿಎಸ್ ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆ ಎದುರಿಸಲಿದ್ದು 5 ಕ್ಷೇತ್ರದ ಉಪಚುನಾವಣೆಯಲ್ಲೂ ನಾವು ಗೆಲ್ಲುತ್ತೇವೆ. ಮುಂದಿನ ಲೋಕಸಭೆ ಚುನಾವಣೆಯಲ್ಲೂ ಮೈತ್ರಿ ಮುಂದುವರಿಯಲಿದ್ದು ಕೋಮುವಾದಿ ಬಿಜೆಪಿಯನ್ನ ಸೋಲಿಸುವುದೇ ನಮ್ಮ ಗುರಿ ಎಂದರು. ಈ ಸಂದರ್ಭ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ, ಸಚಿವರಾದ ಜಮೀರ್ ಅಹಮದ್, ಡಾ ಜಯಮಾಲಾ, ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಚಂದ್ರ ಶೆಟ್ಟಿ, ಬೋಚೇಗೌಡ, ಮಾಜಿ ಶಾಸಕರಾದ ಪ್ರಮೋದ್ ಮಧ್ವರಾಜ್, ವಿನಯ್ ಕುಮಾರ್ ಸೊರಕೆ, ಗೋಪಾಲ್ ಭಂಡಾರಿ, ಮಂಗಳಾ ವೈದ್ಯ, ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮದನ್ ಕುಮಾರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೇಶ್ ಶೆಟ್ಟಿ, ಜೆಡಿಎಸ್ ಮುಖಂಡರಾದ ರವಿ ಶೆಟ್ಟಿ, ಮನ್ಸೂರ್ ಮರವಂತೆ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.